ಪ್ರಬಲವಾಗಿ ಕ್ಷೇತ್ರಪಾಲನಾಗಿ ಗುಳಿಗನ ಸಾನ್ನಿಧ್ಯ ಉಂಟಂತ ಹೇಳಿ ಗೋಚರ ಆಯಿತು. ಇಲ್ಲಿ ಆಗಾಗ ರಸ್ತೆ ಅಪಘಾತಗಳು ಸಂಭವಿಸಲಿಕ್ಕೆ ಪ್ರಾರಂಭವಾಯಿತು. ರಾತ್ರಿ ಹೊತ್ತಿನಲ್ಲಿ ಒಂಟಿಯಾಗಿ ಪ್ರಯಾಣ ಮಾಡಿದರೆ ಈ ಒಂದು ಕ್ಷೇತ್ರದ ಆಸ್ಪಾಸಿನಲ್ಲಿ ಅವರಿಗೊಂದು ನಾವು ಸೋಂಕು ಅಂತ ಹೇಳ್ತೇವೆ, ಯಾರೋ ಇಲ್ಲಿ ನಡೆದು ಹೋದ ಹಾಗೆ ಒಂದು ಅನುಭವ. ಅಂದರೆ ಒಂದು ಬೇರೆ ಒಂದು ಕಾವಿ ಇದನ್ನು ಹಾಕಿ ಕಾವಿಯ ಒಂದು ತೊಟ್ಟು ಯಾರ ಹಿಂದಿಂದ ಬಂದಾಗೆ ಇಲ್ಲಿ ಗೋಚರಾದ ಶಕ್ತಿಯೇ ಪ್ರಥಮವಾಗಿ ದೇವಿ ಸಾನ್ನಿಧ್ಯ ಅಂತೇಳಿ ಲಿಂಗಾಯತ ಸಮುದಾಯದವರು ಇದಕ್ಕೆ ಪೂಜೆ ಪುರಸ್ಕಾರಗಳನ್ನು ಮಾಡ್ತಿದ್ರು ಅಂತ ಹೇಳಿ ದೇವಿಯ ಸಾನ್ನಿಧ್ಯ ಮಣ್ಣಿನ ಅಡಿಭಾಗದಲ್ಲಿ ಉಂಟು. ಗುರುವಾಯನಕೆರೆಯಿಂದ ಉಪ್ಪಿನಂಗಡಿಗೆ ಸಾಗುವಾಗ ನಮ್ಮ ಮನೆ ಹವ್ಯಕ ಭವನ ಸಿಕ್ಕಿದ ನಂತರ ಬಲಭಾಗದಲ್ಲೊಂದು ದೈವಸ್ಥಾನವಿದೆ. ಅಲ್ಲಿ ಬಹಳಷ್ಟು ಮಂದಿ ಗಾಡಿ ನಿಲ್ಲಿಸಿ ನಮಸ್ಕರಿಸಿ ಹೋಗ್ತಾರೆ. ಅಲ್ಲಿ ಬಹಳಷ್ಟು ಮಂದಿ ಬಂದು ಕಾರ್ನಲ್ಲೇ ಹೋಗುವಾಗ ನಮಸ್ಕರಿಸ್ತಾರೆ ಮತ್ತು ಅಲ್ಲಿಗೊಂದು ಎಳನೀರಿನ ಹರಕೆಯನ್ನು ಕಟ್ಕೊಳ್ತಾರೆ. ಹೀಗೆ ಬಹಳಷ್ಟು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಕ್ಷೇತ್ರವೇ ಸನ್ಯಾಸಿ ಗುಳಿಗ ಕ್ಷೇತ್ರ ರತ್ನಗಿರಿ. ಕಲ್ಲಗುಡ್ಡೆಯ ರತ್ನಗಿರಿಯ ಸನ್ಯಾಸಿ ಗುಳಿಗ ಕ್ಷೇತ್ರ. ಇದೀಗ ಸಂಪೂರ್ಣವಾಗಿ ಈ ಕ್ಷೇತ್ರ ಹೊಸ ಜೀರ್ಣೋದ್ಧಾರವನ್ನು ಪಡಿತಾ ಇದೆ. ನೂತನ ಗುಡಿಯನ್ನು ನಿರ್ಮಿಸಲಾಗ್ತಾ ಇರುವಂಥದ್ದು ಮಾತ್ರ ಅಲ್ಲ, ಸನ್ಯಾಸಿ ಗುಳಿಗನನ್ನು ಈಗ ಬಾಲಾಲಯದಲ್ಲಿಟ್ಟು ಆರಾಧಿಸಲಾಗ್ತಾ ಇದೆ. ಜೊತೆಗೆ ಇಲ್ಲಿ ಸಂಪೂರ್ಣವಾಗಿ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ. ಯಾವ ರೀತಿಯಾಗಿ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ ಅನ್ನುವಂಥದ್ದು ನೀವೆಲ್ಲ ನೋಡ್ತಾ ಇದ್ದೀರಿ. ಈ ಹಿಂದೆ ಇದ್ದಂತಹ ಕಟ್ಟೆ ಅಥವಾ ಗುಡಿ ಅಂತೇನು ಕರಿತೀವಿ, ಅದೀಗ ಸಂಪೂರ್ಣವಾಗಿ ಜೀರ್ಣೋದ್ಧಾರಗೊಂಡು ಹೊಸ ರೂಪವನ್ನು ಪಡೆದುಕೊಳ್ತಾ ಇದೆ. ಇಲ್ಲಿ ಮೇಲ್ಭಾಗದಲ್ಲಿ ವಿಶೇಷವಾಗಿ ಮೇಲ್ಭಾಗದಲ್ಲಿ ಸಭಾ ಕಾರ್ಯಕ್ರಮ ಮತ್ತು ಊಟೋಪಚಾರದ ವ್ಯವಸ್ಥೆಯನ್ನು ಮೇಲ್ಭಾಗದಲ್ಲಿ ಮಾಡಲಾಗುತ್ತೆ. ಅದರ ಜೊತೆಗೆ ಇಲ್ಲಿ ದೇವಿ ಸಾನ್ನಿಧ್ಯ ಇದೆ, ಒಂದಷ್ಟು ಪರಿವಾರ ದೈವಗಳ ಸಾನ್ನಿಧ್ಯ ಇದೆ. ಹಾಗಾದರೆ ದೇವಿ ಗುಡಿ ಎಲ್ಲಿದೆ? ಸನ್ಯಾಸಿ ಗುಡಿ ಇದೆ ಅಂತ ಹೇಳ್ತಾರೆ. ಸನ್ಯಾಸಿ ಗುಡಿ ಎಲ್ಲಿದೆ? ಎಲ್ಲವನ್ನು ತಿಳ್ಕೋಬೇಕು. ಅದರ ಜೊತೆಗೆ ಈ ಒಂದು ಕ್ಷೇತ್ರದ ವಿಶೇಷತೆಯನ್ನು, ಕ್ಷೇತ್ರದ ಐತಿಹ್ಯವನ್ನು ನಮಗೆ ತಿಳಿಸೋದಕ್ಕೆ ಇಲ್ಲಿನ ಆಡಳಿತ ಮುಕ್ತೇಶ್ವರರಾಗಿರುವಂತಹ ವಿಶ್ವೇಶ್ ಕಿಣಿ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಈ ಗೋಳಿಯ ಮರ, ಇದು ಗೋಳಿಯ ಮರ. ಈ ಮರಕ್ಕೂ ಈ ಕ್ಷೇತ್ರಕ್ಕೊಂದು ಐತಿಹ್ಯ ಇದೆ. ಈ ಒಂದು ಸಾನ್ನಿಧ್ಯಕ್ಕೆ ಒಂದು ಪಾವನತೆ ಇದೆ. ಮೇಲ್ಭಾಗದಲ್ಲಿ ಇದೇ ಗುಡ್ಡೆಯ ಮೇಲ್ಭಾಗದಲ್ಲೊಂದು ಸನ್ಯಾಸಿಯ ಗುಡಿ ಇದೆ. ಅದೆಲ್ಲದರ ಬಗ್ಗೆ ತಿಳ್ಕೋಬೇಕು ವಿಶ್ವೇಶ್ ಕಿಣಿಯವರ ಹತ್ರ. ಸರ್, ರತ್ನಗಿರಿಯ ಗುಳಿಗನ ಕ್ಷೇತ್ರ ಸನ್ಯಾಸಿ ಗುಳಿಗ ಅಪಾರ ಭಕ್ತರನ್ನು ಹೊಂದಿರುವ ಕ್ಷೇತ್ರವಾಗಿ ಬದಲಾಗಿದ್ದು ಹೇಗೆ? ಆರಂಭದ ದಿನಗಳಲ್ಲಿ ಹೇಗಿತ್ತು? ಇಲ್ಲಿ ಬಹಳಷ್ಟು ಜನರಿಗೆ ನೋವಾಗಿದೆ, ಕಷ್ಟಗಳಾಗಿವೆ, ಏನೋ ಕಣ್ಣಿಗೆ ಕಂಡಿದೆ, ಇಂಥದ್ದೆಲ್ಲ ಕಥೆಗಳಿದ್ದಾವೆ. ಅವೆಲ್ಲವನ್ನು ವಿವರಿಸ್ಬೋದಾ? ಖಂಡಿತವಾಗಿ. ಈ ಕ್ಷೇತ್ರದ ವಿಷಯ ಇವತ್ತು ನಾನು ಉಲ್ಲೇಖ ಮಾಡಬೇಕಾದ್ರೆ ಈ ಕ್ಷೇತ್ರಕ್ಕೆ ಸುಮಾರು 600 ವರ್ಷಗಳಕ್ಕಿಂತ ಹಿಂದಿನ ಇತಿಹಾಸ ಉಂಟು. ಪ್ರಥಮವಾಗಿ ಪ್ರಯತ್ನ ನಡೆದಿದ್ದು 1987ರಲ್ಲಿ ಕೇರಳದ ಪಯ್ಯನ್ನೂರಿನ ಖ್ಯಾತ ಜ್ಯೋತಿಷ್ಯರಾದಂಥ ನಾರಾಯಣ್ ಪುದುವಾಳ್ ಇವರು ಪ್ರಥಮ ಬಾರಿ 87ರಲ್ಲಿ ಇಲ್ಲಿ ಸ್ಥಳ ಚಿಂತನೆಯನ್ನು ನಡೆಸಿದರು. ಆ ಸಮಯದಲ್ಲಿ ಇಲ್ಲಿ ಗೋಚರಾದ ಶಕ್ತಿಯೇ ಪ್ರಥಮವಾಗಿ ದೇವಿ ಸಾನ್ನಿಧ್ಯ ಅಂಥೇಳಿ. ಅಂದರೆ 600 ವರ್ಷಗಳ ಹಿಂದೆ ಸುಮಾರು ಲಿಂಗಾಯತ ಸಮುದಾಯದವರು ಇದಕ್ಕೆ ಪೂಜೆ ಪುರಸ್ಕಾರಗಳನ್ನು ಮಾಡ್ತಿದ್ರು ಅಂತ ಹೇಳಿ ನಮಗೆ ಪ್ರಶ್ನಾ ಮಾರ್ಗದಲ್ಲಿ ಚಿಂತನೆ ಮಾಡಬೇಕಾದ್ರೆ ಇದು ನಮ್ಮ ಬೆಳಕಿಗೆ ಬಂತು. ಹಾಗೆ ಅದರ ಒಟ್ಟಿಗೆ ಸದಕ್ಕೆ ಬೇಕಾದ ಪರಿವಾರ ದೈವಗಳಾದಂತಹ ಪಿಲಿಚಾಮುಂಡಿ, ರಕ್ತೇಶ್ವರಿ ಹಾಗೂ ಕರ್ಲುಟ್ಟಿ ಪಂಜುರ್ಲಿಯ ಸಾನ್ನಿಧ್ಯ ಸಹ ಇಲ್ಲಿ ಉಂಟು. ಆದರೆ ಈ ಕ್ಷೇತ್ರಕ್ಕೆ ಪ್ರಬಲವಾಗಿ ಕ್ಷೇತ್ರಪಾಲನಾಗಿ ಗುಳಿಗನ ಸಾನ್ನಿಧ್ಯ ಉಂಟಂತ ಹೇಳಿ ಗೋಚರ ಆಯಿತು. ಗುಳಿಗ ಅಂದರೆ ಇದು ಖಾಲಿ ಗುಳಿಗ ಅಲ್ಲ, ಸನ್ಯಾಸಿ ಗುಳಿಗ. ಇದೇ ವಿಶೇಷತೆ ಈ ಕ್ಷೇತ್ರದ್ದು. ಸನ್ಯಾಸಿ ಗುಳಿಗನ ಇಲ್ಲಿ ಒಂದು ಸಾನ್ನಿಧ್ಯ ಉಂಟು ಅಂಥೇಳಿ ನಮಗೆ 87ರಲ್ಲಿ ಪ್ರಥಮವಾಗಿ ಇಲ್ಲಿ ನಮಗೆ ನಮ್ಮ ಒಂದು ಬೆಳಕಿಗೆ ಬಂತು. ಆಮೇಲೆ 1990ರಲ್ಲಿ ಅರಸಿನಮಕ್ಕಿಯ ಕಿದಿಲಾಯರವರು ಇದಕ್ಕೆ ಸ್ಥಳ ಪ್ರಶ್ನೆಯನ್ನು ಆಗ ಮಾಡಬೇಕಾದ್ರೆ ಅವರು ಸಹ ಹೇಳಿದ್ದು ವಿಷಯ ಇಷ್ಟೇ: ಈ ಕ್ಷೇತ್ರದಲ್ಲಿ ದೇವಿಯ ಸಾನ್ನಿಧ್ಯ ಉಂಟು, ಅದೇ ರೀತಿ ಸನ್ಯಾಸಿ ಗುಳಿಗನಿಗೆ ಇಲ್ಲಿ ಪ್ರತಿಷ್ಠಾಪನೆ ಆಗಬೇಕಂತ ಹೇಳಿ ಅವರು ಸಹ ಸೂಚಿಸಿದರು. ಆಗ ದೇವಿಯ ಸಾನ್ನಿಧ್ಯದ ಬಗ್ಗೆ ಭಾರಿ ವಿಶ್ಲೇಷಣೆ ಅವರು ಮಾಡಿದರು. ದೇವಿಯ ಸಾನ್ನಿಧ್ಯ ಮಣ್ಣಿನ ಅಡಿಭಾಗದಲ್ಲಿ ಉಂಟು, ಅದನ್ನು ನೀವು ಯಾವುದೇ ರೀತಿ ಅದಕ್ಕೆ ಇದು ಮಾಡಬೇಕಂತ ಇಲ್ಲ. ಕಾಲಕ್ರಮೇಣವಾಗಿ ಅದಕ್ಕೊಂದು ಸಮಯ ಬರಬೇಕಾದ್ರೆ ಅದೇ ತನ್ನಷ್ಟಕ್ಕೆ ಅದಕ್ಕೆ ಬೇಕಾದ ಅದು ನಮಗೆ ಕಾಣಲಿಕ್ಕೆ ಸಿಗ್ತದೆ ಅಂತ ಅವರು ಹೇಳಿದರು. ಅದೇ ರೀತಿ ಮತ್ತೆ 93ರಲ್ಲಿ ಪ್ರಥಮವಾಗಿ ನಾವಿಲ್ಲಿ ನೋಡ್ಬೋದು. ನಾವಲ್ಲಿ ಮೇಲೆ ಹೋದರೆ ನೈಋತ್ಯ ದಿಕ್ಕಿನಲ್ಲಿ ಒಂದು ಗುಡಿಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ಒಂದು ಸನ್ಯಾಸಿಯ ಒಂದು ಪಾದುಕೆಯನ್ನು ಒಂದು ಶಿಲೆಯ ಪಾದುಕೆಯನ್ನು ಇಟ್ಟು ಅಲ್ಲಿ 93ರಲ್ಲಿ ಪ್ರತಿಷ್ಠಾಪನೆ ನಡೆಯಿತು. ಆಗ
ಪೇಜಾವರದ ಈಗಿನ ಯತಿವರ್ಯರುಗಳಾದ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರ ದಿವ್ಯ ಹಸ್ತದಿಂದ ಅದು ಪ್ರತಿಷ್ಠಾಪನೆಗೊಂಡಿತ್ತು. ಅದರ ಮೇಲೆ ಸುಮಾರು 94-95 ಮೇಲೆ ಈ ಪರಿಸರದಲ್ಲಿ ಬೇರೆ ಬೇರೆ ರೀತಿಯ ತಾಪತ್ರಯಗಳು, ಗ್ರಾಮಸ್ಥರಿಗೆ ತೊಂದರೆಗಳು ಬರಲಿಕ್ಕೆ ಶುರುವಾಯಿತು. ಗ್ರಾಮಸ್ಥರಿಗೆ ಈಗ ತಾಪತ್ರಯ ಅಂದರೆ ಹೇಗೆ? ತಾಪತ್ರಯ ಸಮಸ್ಯೆಗಳಂತ ಹೇಳಿದರೆ ಇಲ್ಲಿ ಆಗಾಗ ರಸ್ತೆ ಅಪಘಾತಗಳು ಸಂಭವಿಸಲಿಕ್ಕೆ ಪ್ರಾರಂಭವಾಯಿತು. ಅದೆಷ್ಟೋ ಜೀವಗಳಿಗೆ ಇಲ್ಲಿ ಹಾನಿ ಉಂಟಾಯಿತು. ಇದು ನಡಿಬೇಕಾದರೆ ಮತ್ತೆ ಕೆಲವರು ಒಂದು ಸಮಯ ಬಿಟ್ಟು ಅಂತ ಹೇಳಿದರೆ ಮಧ್ಯಾಹ್ನದ ಹೊತ್ತಿಗಾಗ್ಬೋದು ಈ ಭಾಗಕ್ಕೆ ಬಂದರೆ ಅಥವಾ ರಾತ್ರಿ ಹೊತ್ತಿನಲ್ಲಿ ಒಂಟಿಯಾಗಿ ಪ್ರಯಾಣ ಮಾಡಿದರೆ ಈ ಒಂದು ಕ್ಷೇತ್ರದ ಆಸ್ಪಾಸಿನಲ್ಲಿ ಅವರಿಗೆ ಒಂದು ನಾವು ಸೋಂಕು ಅಂತ ಹೇಳ್ತೇವೆ, ಒಂದು ರೀತಿಯ ಜ್ವರ ಬರುವುದು, ಹಾಗೆ ಆ ರೀತಿಯ ಒಂದು ಸಮಸ್ಯೆಗಳು ಭಾಳಷ್ಟು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಗ್ರಾಮಸ್ಥರಿಗೆ ಅನುಭವ ಆಯಿತು. ಅದಾದ ಮೇಲೆ ಆಗಾಗ ಇನ್ನೂ ಕೆಲವರಿಗೆ ಈ ಕ್ಷೇತ್ರದಲ್ಲಿ ಈ ರಾತ್ರಿ ಭಾಗದಲ್ಲಿ ಓಡಾಡಬೇಕಾದ್ರೆ ಒಂದು ಯಾರೋ ಇಲ್ಲಿ ನಡೆದು ಹೋದ ಹಾಗೆ ಒಂದು ಅನುಭವ, ಅಂದರೆ ಒಂದು ಬೇರೆ ಒಂದು ಕಾವಿ ಇದನ್ನು ಹಾಕಿ ಏನು ಕಾವಿಯ ಒಂದು ತೊಟ್ಟು ಯಾರ ಹಿಂದಿಂದ ಬಂದ ಹಾಗೆ ಆ ರೀತಿ ಕೆಲವು ಅನುಭವ ಆಗಿದವರು ಸಹ ಇವತ್ತಿಗೆ ಸಹ ಇದ್ದಾರೆ. ಹಾಗೆ ಮತ್ತೆ 97ರಲ್ಲಿ ನಾವು ಮತ್ತೆ ಸ್ಥಳ ಪ್ರಶ್ನೆ ಚಿಂತನೆಯನ್ನು ಶ್ರೀಧರ್ ಗೋರೆ ಅವರು ಮಾಡಿದರು. ಆಗ ಸಹ ನಮಗೆ ಮತ್ತೆ ಕಾಣಲಿಕ್ಕೆ ಬಂತು ಅಂತ ಹೇಳಿದರೆ ಸನ್ಯಾಸಿಯ ಪ್ರತಿಷ್ಠೆ ಆಗಿದೆ, ಗುಳಿಗನ ಪ್ರತಿಷ್ಠೆಯಲ್ಲಿ ನಡಿಬೇಕು, ಅಗತ್ಯವಾಗಿ ಈ ಪರಿಸರದಲ್ಲಿ ಎಲ್ಲ ಭಾಗದಲ್ಲಿ ಗುಳಿಗನ ಒಂದು ಸ್ವಲ್ಪ ದೃಷ್ಟಿ ಉಂಟು, ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿ ಗುಳಿಗನ ಪ್ರತಿಷ್ಠಾಪನೆಯನ್ನು ಮಾಡಿ ಅಂತ ಹೇಳಿದರು. ಇಲ್ಲಿಂದ ಪೂರ್ವ ಭಾಗದಲ್ಲಿ ನಾವು ನೋಡ್ಬೋದು, ರೆಂಕೆದಗುತ್ತು, ನಮ್ಮ ಹುಣಸೆಕಟ್ಟೆ ಎಲ್ಲ ಗ್ರಾಮಗಳಲ್ಲಿ ಸಿಗ್ತದೆ. ಈ ಗುಳಿಗನ ದೃಷ್ಟಿ ಆ ಭಾಗಕ್ಕೆ ಸಹ ಉಂಟಂತ ಹೇಳಿ ನಮಗೆ ಪ್ರಶ್ನೆಯಲ್ಲೂ ಕಂಡು ಬಂದಿದೆ. ಹಾಗೆ ಮತ್ತೆ 2003ರಲ್ಲಿ ನಾವು ಮತ್ತೆ ಶ್ರೀಧರ್ ಗೋರೆ ಅವರು ಇಲ್ಲಿ ಸ್ಥಳ ಪ್ರಶ್ನೆ ನಡೆಸಿ ಗುಳಿಗನ ಪ್ರತಿಷ್ಠಾಪನೆ ಆಗಬೇಕಂತ ಹೇಳಿ ಈ ಗೋಳಿ ಮರದ ಅಡಿಯಲ್ಲಿ ಅದನ್ನು ಪ್ರತಿಷ್ಠಾಪನೆ ಆಗಬೇಕಂತ ಹೇಳಿ ನಮಗೆ ತಿಳಿಸಿದರು. ಹಾಗೆ 2005ರಲ್ಲಿ ವೇದಮೂರ್ತಿ ರಘುರಾಮ್ ಭಟ್ ಇವರು ಬಂದು ಪ್ರಥಮವಾಗಿ ಈ ಗೋಳಿ ಮರದ ಅಡಿಯಲ್ಲಿ ಒಂದು ಪ್ರಾಕೃತಿಕವಾದ ಒಂದು ಶಿಲೆಯನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿಸಿದರು. ಅದ ಮೇಲೆ 2006ರಲ್ಲಿ ಈ ಏನು ಆ ಪ್ರಾಕೃತಿಕ ಶಿಲೆಯನ್ನು ನಾವು ಈ ಮರದಡಿಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ವಾ ಅದಕ್ಕೆ ಒಂದು ನೂತನವಾಗಿ ಒಂದು ಆರೂಢವನ್ನು ನಾವು ರಚನೆ ಮಾಡಿದ್ವಿ. ಆರೂಢ ರಚನೆ ಮಾಡಿ ಅದಕ್ಕೆ ಒಂದು ಸುತ್ತ ಆವರಣವನ್ನು ಕಟ್ಟಿ ಮತ್ತೆ ಪುನರ್ ಪ್ರತಿಷ್ಠೆ ವೇದಮೂರ್ತಿ ಶ್ರೀನಿವಾಸ ಅಮ್ಮಣ್ಣ ನೇತೃತ್ವದಲ್ಲಿ ನಡೆಯಿತು. ಆ ವರ್ಷದಿಂದ ಪ್ರತಿ ವರ್ಷವೂ ಇಲ್ಲಿ ನೇಮೋತ್ಸವ ನಡೀತಾ ಉಂಟು. ಪ್ರಥಮವಾಗಿ 2006ರಲ್ಲಿ ನಡೆದ ನೇಮ ಆ ಹೊತ್ತಿನಲ್ಲಿ ಬಹಳಷ್ಟು ಇಲ್ಲಿ ಅಂತ ಹೇಳಿದರೆ ಪ್ರಥಮವಾಗಿ ನಡಿಬೇಕಾದ್ರೆ ನಮ್ಮ ಕಾರ್ಯಕರ್ತರಾಗಲಿ ಭಕ್ತರಾಗಲಿ ಒಂದಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಇರಲಿಲ್ಲ. ಯಾಕಂತ ಹೇಳಿದರೆ ಅದು ಪ್ರಥಮ ಪ್ರಯತ್ನ ಇತ್ತು ಈ ಕ್ಷೇತ್ರದಲ್ಲಿ. ಹಾಗೆ ಮತ್ತಿನ ದಿನಗಳಲ್ಲಿ ಈಗ ನಾನು ಇಲ್ಲಿ ಉಲ್ಲೇಖ ಮಾಡಬೇಕಾದ ವಿಷಯ ಈ ಕ್ಷೇತ್ರದೊಂದು ಪ್ರತೀತಿ. ಇಲ್ಲಿ ಯಾರಾದರೂ ಅವರ ಒಂದು ಏನಾದರೂ ಮನಸ್ಸಿನಲ್ಲಿ ಒಂದು ಕಷ್ಟ ಇರಲಿ, ಅವರ ಒಂದು ಏನಾದರೂ ಇಚ್ಛೆ ಇದ್ದರೆ ಇಲ್ಲಿ ಈ ಕ್ಷೇತ್ರಕ್ಕೆ ಬಂದು 2 ಸಿಯಾಳವನ್ನು ಸಮರ್ಪಿಸ್ತಾರೆ. ಖಾಲಿ 2 ಸಿಯಾಳವನ್ನು ಇಟ್ಟು ಗುಳಿಗನಲ್ಲಿ ಒಂದು ಮನಸಾರೆ ಇಲ್ಲಿ ಪ್ರಾರ್ಥನೆ ಮಾಡಿದರೆ ಮನಸ್ಸಿನಲ್ಲಿದ್ದ ಎಲ್ಲ ಕಾರ್ಯಗಳು ಇವತ್ತಿನವರೆಗೆ ಇಲ್ಲಿ ನಡೀತಾ ಉಂಟು. ಹಾಗೆ ಈ ನೇಮೋತ್ಸವದ ಇದನ್ನು ಸಹ ನೋಡ್ಬೋದು. ಸಾಧಾರಣ ಇಲ್ಲಿ ಸೇರುವಷ್ಟು ಆ ಸಿಯಾಳ ಬೇರೆ ಹೆಚ್ಚಿನ ಕಡೆಯಲ್ಲಿ ಇಲ್ಲಿ ಸೇರುವುದಿಲ್ಲ. ಅಂದರೆ ಗುಳಿಗನಿಗೆ ಭಾರಿ ಒಂದು ಇಷ್ಟವಾದ ಅದೊಂದು ವಸ್ತು. ಹಾಗೆ ಆ ವರ್ಷದಿಂದ ಅಂದರೆ 2006ರಿಂದ ಇವತ್ತಿನವರೆಗೆ ಅಪಾರ ಸಂಖ್ಯೆಯಲ್ಲಿ ಜನರು ಸೇರ್ತಾ ಇದ್ದಾರೆ. ಅವರ ಏನಾ ಕಷ್ಟಗಳು ಆಗಲಿ, ಅವರ ಒಂದು ಕಾರ್ಪಣ್ಯಗಳಾಗಲಿ ಎಲ್ಲ ಈ ಕ್ಷೇತ್ರದಲ್ಲಿ ಎಲ್ಲ ಅವರ ಮನಸ್ಸಿನಲ್ಲಿ ಎನಿಸಿದಾಗೆ ನಡೀತಾ ಬರ್ತಾ ಉಂಟು. ಅದೇ ರೀತಿ ಮಾರ್ಚ್ ಪ್ರಥಮ ವಾರದ ಶನಿವಾರದಂದು ಇಲ್ಲಿ ಪ್ರತಿ ವರ್ಷವೂ ವರ್ಷಾವಧಿ ನಮ್ಮ ನೇಮೋತ್ಸವ ಇಲ್ಲಿ ನಡೀತಾ ಉಂಟು. ಅದೇ ರೀತಿ ಇವತ್ತು ನಾವು ಹೇಳಬೇಕಾದ್ರೆ ಈ ಕ್ಷೇತ್ರದೊಂದು ಖ್ಯಾತಿ ಎಲ್ಲಿವರೆಗೂ ಅಂತ ಹೇಳಿದರೆ ಸಾಧಾರಣ ಮಂಗಳೂರಿನ ಉಡುಪಿಯವರೆಗೆ ಸಹ ಮುಟ್ಟಿದೆ. ರತ್ನಗಿರಿ ಅಂತ ಹೇಳಿದ ಕೂಡಲೇ ಸನ್ಯಾಸಿ ಗುಳಿಗ ಅಂತ ಹೇಳಿ ಜನರು ಹೇಳ್ತಾರೆ. ಅಲ್ಲಿ ನೇಮ ಯಾವಾಗ ಅಂತ ಹೇಳುವ ಪ್ರಶ್ನೆ ಸಹ ಅಲ್ಲಿ ಅವರ ಹತ್ರ ಹುಟ್ಟುತ್ತದೆ. ಯಾಕಂತ ಹೇಳಿದರೆ ಆ ನೇಮ ಒಂದು ಅಷ್ಟರ ಮಟ್ಟಿಗೆ ಎತ್ತರಕ್ಕೆ ಬೆಳೆದು ನಿಂತಿದೆ. ಯಾಕಂತ ಹೇಳಿದರೆ ಇದಕ್ಕೆಲ್ಲ ಕಾರಣ ಇಲ್ಲಿರುವ ಒಂದು ಆರಾಧ್ಯ ನಮ್ಮ ದೈವವಾದ ಸನ್ಯಾಸಿ ಗುಳಿಗ ಅಷ್ಟೇ. ಸಾಧಾರಣ ನಾವು ನೇಮೋತ್ಸವವನ್ನು ನೋಡಿದರೆ ಇಲ್ಲಿ ಜಂಗುಳಿ ಸೇರಿರ್ತದೆ. ಯಾಕಂತ ಹೇಳಿದರೆ ಹೆಚ್ಚಿನವರಿಗೆ ಇಲ್ಲಿ ನೇಮೋತ್ಸವವನ್ನು ವೀಕ್ಷಣೆ ಮಾಡಲಿಕ್ಕೆ ಸಹ ಅನಾನುಕೂಲ ಆಗ್ತದೆ. ಯಾಕಂತ ಹೇಳಿದರೆ ಇಲ್ಲಿ ದೈವ ಕೊಟ್ಟ ನುಡಿಯ ಪ್ರಕಾರ ನಾವು ನಡೀತಾ ಇದ್ದೇವೆ. ದೈವ ನಮಗೆ ನುಡಿ ಕೊಟ್ಟ ಪ್ರಕಾರ ನೇಮೋತ್ಸವದ ಯಾವುದೇ ಚಿತ್ರೀಕರಣವನ್ನು ಮಾಡಬಾರ್ದು, ನನ್ನ ಒಂದು ಪಾವಿತ್ರ್ಯತೆ ಇದೇ ಕ್ಷೇತ್ರದಲ್ಲಿ ಉಳಿಬೇಕು ಅಂತ ಹೇಳಿ ನಮಗೆ ದೈವ ನುಡಿ ಕೊಟ್ಟಿದ್ದ ಪ್ರಕಾರ ನಾವು ನೇಮೋತ್ಸವದ ಯಾವ ಚಿತ್ರೀಕರಣವನ್ನು ಇಲ್ಲಿ ಮಾಡ್ತಾ ಇಲ್ಲ. ಅದೇ ರೀತಿ ಆದರೂ ಸಹ ಇಲ್ಲಿ ಜನರು ಅಪಾರ ಸಂಖ್ಯೆಯಲ್ಲಿ ಬಂದು ಒಂದು ಗಂಧವನ್ನು ಹಿಡ್ಕೊಂಡು ಹೋಗ್ತಾರೆ. ಯಾಕಂತ ಹೇಳಿದರೆ ಅಷ್ಟೊಂದು ಪ್ರೀತಿ, ಅಷ್ಟೊಂದು ವಿಶ್ವಾಸ, ಅಷ್ಟೊಂದು ಭಕ್ತಿ ಈ ಕ್ಷೇತ್ರದ ಮೇಲೆ ಜನಗಳಿಗೆ ಉಂಟು. ಆಗಿರಬೇಕಾದ್ರೆ ಇದೇ ಬರುವ ಫೆಬ್ರವರಿ 27ರಿಂದ ಮಾರ್ಚ್ 2ನೇ ತಾರೀಕುವರೆಗೆ ಇಲ್ಲಿ ಪುನರ್ ಪ್ರತಿಷ್ಠಾ ಜೀರ್ಣೋದ್ಧಾರ ಮಹೋತ್ಸವ ನಡೀಲಿಕ್ಕೆ ನಾವೀಗ ಸಿದ್ಧರಾಗಿದ್ದೇವೆ. ಇಲ್ಲಿ ನಾವು ನೋಡ್ಬೋದು ಈ ಭಾಗದಲ್ಲಿ ಈಗ ಇನ್ನೂ 2 ದಿನದ ಒಳಗೆ ಇಲ್ಲಿ ಸನ್ಯಾಸಿಯ ಆರೂಢ, ಶಿಲಾಮಯ ಸನ್ಯಾಸಿಯ ಆರೂಢ ಇಲ್ಲಿ ರಚನೆ ಆಗ್ತಿದೆ. ಈ ಭಾಗದಲ್ಲಿ ನಾವು ನೋಡ್ಬೋದು
ಇಲ್ಲಿ ಶಿಲಾಮಯ ಸನ್ಯಾಸಿಯ ಗುಡಿಯನ್ನು ರಚನೆ ಆಗ್ತದೆ. ಹಾಗೆ ಈ ಭಾಗದಲ್ಲಿ ಸನ್ಯಾಸಿ, ಬಲಭಾಗದಲ್ಲಿ ಗುಳಿಗನ ಇಲ್ಲಿ ಒಂದು ಪ್ರತಿಷ್ಠಾಪನೆ ನಡೀತದೆ. ಅದೇ ನೀವು ನೋಡಿರ್ಬೋದು ಈ ಗೋಳಿ ಮರ. ಈ ಗೋಳಿ ಮರದ ಅಡಿಯಲ್ಲೇ ಇದನ್ನೆಲ್ಲ ನಾವು ಈಗ ಪ್ರತಿಷ್ಠಾಪನೆ ನಡೆಸಲಿಕ್ಕಿದ್ದೇವೆ. ಹಾಗೆ ವಿಶೇಷವಾಗಿ ನಾವು ಈ ಕಾರ್ಯಕ್ರಮದಲ್ಲಿ 27ನೇ ತಾರೀಕಿಂದ 1ನೇ ತಾರೀಕುವರೆಗೆ ಪರ್ವ 2024 ಅಂತ ಹೇಳುವ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ನಾವು ಖಾಲಿ ಆಡಂಬರಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ, ಕಾರ್ಯಕ್ರಮ ಅರ್ಥಪೂರ್ಣ ಆಗಬೇಕು ಅಂತ ಹೇಳೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಪರ್ವ 2024 ಅಂತ ಹೇಳಿದರೆ, ಆ ಪರ್ವ ಅಂತ ಹೇಳುವ ಕಾನ್ಸೆಪ್ಟ್ ಅಂತ ಹೇಳಿದರೆ ಅದರಲ್ಲಿ ಈ ದೈವಾರಾಧನೆಯ ಬಗ್ಗೆ ಚರ್ಚೆ ಆಗಲಿ, ಸುದ್ದಿಗೋಷ್ಠಿ ಆಗಲಿ, ಮಾಹಿತಿ ಆಗಲಿ, ಅದೇ ರೀತಿ ದೈವದ ವಿಸರ್ಜಿತ ಪರಿಕರಗಳನ್ನು ಇಲ್ಲಿ ಪ್ರದರ್ಶನ ಮಾಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಇನ್ನು ಮುಂದಿನ ಪೀಳಿಗೆಗೆ, ನಮ್ಮ ಈ ತುಳುನಾಡಿನ ಮುಂದಿನ ಈ ಪೀಳಿಗೆಗಳಿಗೆ ಸಹ ಇದೊಂದು ಪ್ರೇರಣೆ ಆಗಬೇಕು, ದೈವಾರಾಧನೆಯ ಬಗ್ಗೆ ಅವರಿಗೆ ಸಹ ಒಂದು ಅರಿವು ಹುಟ್ಟಬೇಕಂತ ಹೇಳೋ ದೃಷ್ಟಿನಲ್ಲಿ ಮಕ್ಕಳಿಗೆ ಇಲ್ಲಿ ಬೇರೆ ಬೇರೆ ಸ್ಪರ್ಧೆಯನ್ನು, ಅದಕ್ಕೆ ಸಂಬಂಧಪಟ್ಟಾಗಿ ರಂಗೋಲಿ ಬಿಡಿಸುವಂತಹ ಸ್ಪರ್ಧೆ ಇರಲಿ, ಅದೇ ರೀತಿ ಹಾಳೆ ಆಗಲಿ, ಮತ್ತು ನಮ್ಮ ತೆಂಗಿನ ಗರಿ ಆಗಲಿ, ಅದರಲ್ಲಿ ಕಲಾಕೃತಿ ರಚನೆ ಮಾಡುವಂತಹ ಒಂದು ಸ್ಪರ್ಧೆಗಳನ್ನಾಗಲಿ, ಬೇರೆ ಬೇರೆ ರೀತಿಯ ಸ್ಪರ್ಧೆಗಳನ್ನು ಸಹ ನಾವು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ನಡೀಲಿಕ್ಕಿದೆ. ಅದೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಜನಪದ ಶೈಲಿಯಲ್ಲಿ ಈ ದೈವಾರಾಧನೆಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಮಾತ್ರ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಹಾಗೆ ಮಾರ್ಚ್ 1 ಮತ್ತು 2ನೇ ತಾರೀಕಿದಂದು ವಿಶೇಷವಾಗಿ 2 ದಿನದಲ್ಲಿ ಇಲ್ಲಿ ಸನ್ಯಾಸಿಗಳಿಗನ ಒಂದು ನೇಮೋತ್ಸವ ನಡೀಲಿಕ್ಕುಂಟು. ವಿಶೇಷವಾಗಿ ಇವತ್ತಿನವರೆಗೆ ಈ ಕ್ಷೇತ್ರಕ್ಕೆ ಎಲ್ಲ ಭಕ್ತಾಭಿಮಾನಿಗಳು ಬಂದು ಉತ್ತಮ ರೀತಿಯಲ್ಲಿ ನಮಗೆ ಸಹಕಾರ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಅಪಾರ ಸಂಖ್ಯೆಯಲ್ಲಿ ಜನರು ಬಂದು ಒಂದು ಭಯಭಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ ಇಲ್ಲಿಂದ ಪ್ರಸಾದ ಕೊಂಡೋಗ್ತಿದ್ದಾರೆ. ಈ ಬಾರಿ ಈ ಒಂದು ವಿಶೇಷವಾಗಿ ಬ್ರಹ್ಮಕಲಶೋತ್ಸವದ, ನಮ್ಮ ಬ್ರಹ್ಮಕಲಶ ಅಂದರೆ ಪುನರ್ ಪ್ರತಿಷ್ಠಾ ಮಹೋತ್ಸವದ ಅಂಗವಾಗಿ ಎಲ್ಲರಲ್ಲಿ ನಾನು ವಿನಂತಿಸೋದೇನಂತ ಹೇಳಿದರೆ, ನಿಮ್ಮ ಎಲ್ಲರ ಸಹಕಾರ ನಮಗೆ ಖಾಲಿ ತನುಮನ ಧನ ಮಾತ್ರ ಅಲ್ಲ, ಎಲ್ಲರೂ ಇಲ್ಲಿ ಬರಬೇಕು, ಇಲ್ಲಿ ಬಂದು ಇಲ್ಲಿ ಪ್ರಸಾದವನ್ನು ನೀವು ಕೊಂಡೋಗಬೇಕು, ಅದೇ ರೀತಿ ಈ ಕಾರ್ಯಕ್ರಮ ಚಂದವನ್ನು ನೀವು ನೋಡಬೇಕಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ನಿಮ್ಮ ಎಲ್ಲ ಸಹಕಾರವನ್ನು ನಾನು ಬಯಸ್ತೇನೆ. ಅದೇ ರೀತಿ ಇದನ್ನೊಂದು ಈ ಒಂದು ಕಾರ್ಯಕ್ರಮದ ಒಂದು ವಿಶ್ಲೇಷಣೆ ಮಾಡಿದಂತಹ ಸುದ್ದಿ ಮಾಧ್ಯಮದ ಮಿತ್ರರಿಗೆ ಸಹ ಈ ಸಮಯದಲ್ಲಿ ನಾನು ಧನ್ಯವಾದವನ್ನು ಹೇಳ್ತಾ, ನನಗೆ ಒಂದು ಕ್ಷೇತ್ರದ ಬಗ್ಗೆ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿದ್ದೇನೆ. ನಿಮಗೆಲ್ಲರಿಗೆ ಧನ್ಯವಾದ. ಇದು ಈ ಕ್ಷೇತ್ರದ ಪರಿಚಯ, ಸನ್ಯಾಸಿ ಗುಳಿಗನ ಕ್ಷೇತ್ರದ ಪರಿಚಯ. ಬಹಳ ವಿಶೇಷವಾಗಿ ಏನೇನಾಯಿತು, ಯಾವ್ಯಾವ ರೀತಿಯಾಗಿ ಈ ಕ್ಷೇತ್ರ ಬೆಳೆದು ಬಂತು ಅನ್ನುವಂತಹದನ್ನು ವಿಶ್ವೇಶ್ಕಿಣಿಯವರು ವಿವರವಾಗಿ ತಿಳಿಸಿದ್ದಾರೆ. ಸನ್ಯಾಸಿ ಮತ್ತು ಗುಳಿಗ ದೈವದ ಎರಡೂ ಗುಡಿಗಳು ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಆದರೆ ಈಗಿರುವ ಗುಡಿ ಮೇಲ್ಗಡೆ ಪಾದುಕೆ ಇದೆ, ಬಹಳ ದುರ್ಗಮ ಹಾದಿ, ಈ ಒಂದು ಅರಣ್ಯ ಪ್ರದೇಶದಲ್ಲಿ ಸಾಗಬೇಕು. ಸರ್, ಹೋಗುವ ಅಲ್ಲಿಗೆ? ಖಂಡಿತವಾಗಿ ವೀಕ್ಷಣೆ ಮಾಡ್ಬೋದು. ನೈಋತ್ಯ ಭಾಗದಲ್ಲಿ ಸನ್ಯಾಸಿ ಗುಡಿ ಉಂಟು, ನಾವು ವೀಕ್ಷಣೆ ಮಾಡ್ಬೋದು. ಕ್ಷೇತ್ರದಲ್ಲಿ ಇರುವಂತಹದ್ದು ಮತ್ತೊಂದು ವಿಶೇಷವಾಗಿ ಸನ್ಯಾಸಿಯ ಗುಡಿ. ಈಗ ನೀವು ನೋಡ್ತಾ ಇದ್ದೀರಿ, ಇದು ಸನ್ಯಾಸಿಯ ಗುಡಿ. ಆ ಸನ್ಯಾಸಿ ಗುಳಿಗನ ಏನು ಕ್ಷೇತ್ರ ಇದೆ, ಅಲ್ಲಿಂದ ಮೇಲ್ಭಾಗದಲ್ಲಿ, ಗುಡ್ಡೆಯ ಮೇಲ್ಭಾಗಕ್ಕೆ ಬರಬೇಕು. ಮೇಲ್ಭಾಗದಲ್ಲಿ ಬಂದಾಗ ಈ ಗುಡಿಯ ದರ್ಶನ ಆಗುತ್ತೆ. ಈ ಗುಡಿಯ ದರ್ಶನವನ್ನು ತಾವೆಲ್ಲರೂ ಕೂಡ ಈಗ ನೋಡ್ತಾ ಇದ್ದೀರಿ. ಇದು ಸನ್ಯಾಸಿ ಗುಡಿಯ ದರ್ಶನ. ನೀವು ಯಾವ ರೀತಿಯಾಗಿ ಸನ್ಯಾಸಿ ಗುಡಿ ಇದೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ರಿ. ಈ ಸನ್ಯಾಸಿ ಗುಡಿಯ ವಿಶೇಷತೆಯ ಬಗ್ಗೆಯೂ ಕೂಡ ಮಾತನಾಡಬೇಕು. ಸರ್, ಈಗ ಸನ್ಯಾಸಿ ಗುಡಿ ಮೊದಲು ಇಲ್ಲಿ ನೀವು ಸ್ಥಾಪನೆ ಮಾಡಿ? ಹೌದು, ಸನ್ಯಾಸಿ ಗುಡಿ ಪ್ರಾರಂಭದಲ್ಲಿ 1993ರಲ್ಲಿ ನಾನು ಆಗಲೇ ಉಲ್ಲೇಖ ಮಾಡಿದ್ದೆ. 93ರಲ್ಲಿ ಇಲ್ಲಿ ಪ್ರಥಮವಾಗಿ ನಾವು ಗುಡಿ ನಿರ್ಮಿಸಿದ್ವಿ. ಈ ಗುಡಿಯ ಒಳಗಡೆ ನೀವು ನೋಡ್ಬೋದು, ಅಲ್ಲಿ ಒಂದು ಕಲ್ಲಿನಲ್ಲಿ ಒಂದು ಪಾದುಕೆಯ ಒಂದು ಆಕೃತಿ ಉಂಟು. ಆ ಪಾದುಕೆ ಅಂತ ಹೇಳಿದರೆ ಅದು ಸನ್ಯಾಸಿಗೆ ಒಂದು ಪ್ರತೀತವಾದ ಒಂದು ಪಾದುಕೆ. ಯಾಕಂತ ಹೇಳಿದರೆ ಪಾದುಕೆ ಅಂತ ಹೇಳಿದರೆ ಅದು ಜನಸಾಮಾನ್ಯರದನ್ನು ಉಪಯೋಗಿಸಿಲ್ಲ, ಖಾಲಿ ಮಠಾಧಿಪತಿಗಳು ಅದೇ ರೀತಿ ಒಂದು ಸನ್ಯಾಸಿಗಳು ಉಪಯೋಗಿಸುವಂಥ, ಅದಕ್ಕೆ ಸಂಕೇತವಾಗಿ ಆ ಪಾದುಕೆಯನ್ನು ನಾವು 93ರಲ್ಲಿ ಈಗಿನ ಪೇಜಾವರ ದೇತಿವರು ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಅವರ ದಿವ್ಯ ಹಸ್ತದಿಂದ ಇದು ಪ್ರತಿಷ್ಠಾಪಿಸಲಾಯಿತು. ನೀವು ನೋಡ್ಬೋದು, ಈ ಒಂದು ವಾತಾವರಣವೇ ನಿಮಗೆ ಒಂದು ಸ್ವಲ್ಪ ಪರಿಶ್ರಮ ಪಟ್ಟು ಬರಬೇಕು. ಯಾಕಂತ ಹೇಳಿದರೆ ಭಾರಿ ಸುಲಭದಲ್ಲಿ ಇಲ್ಲಿ ಬರಲಿಕ್ಕೆ ಆಗೋದಿಲ್ಲ. ಸನ್ಯಾಸಿಯ ವಿಶೇಷತೆ ಅದೇ ಅಂತ ಹೇಳಿದರೆ, ಸನ್ಯಾಸಿ ಅಂತ ಹೇಳಿದರೆ ಕಠೋರವಾದ ಜಪ ತಪ ಅನುಷ್ಠಾನಗಳಿಂದ ಒಂದು ಸಿದ್ಧಿಯನ್ನು ಪಡೆದಂತಹ ಒಂದು ಶಕ್ತಿ. ಹಾಗೆ ಅದರ ಹತ್ತಿರ ಹೋಗಬೇಕಾದ್ರೆ ನಾವು ಸಹ ಅಷ್ಟೇ ಒಂದು ಶ್ರಮ ಪಟ್ಟೆಯಲ್ಲಿ ಹೋಗಬೇಕು.
ಹಾಗೆ ಅದಕ್ಕೆ ಸಂಕೇತವಾಗಿ ಈ ಸನ್ಯಾಸಿಗುಳಿ 93ರಲ್ಲಿ ಸನ್ಯಾಸಿ ಗುಡಿಯನ್ನು ಇಲ್ಲಿ ಸನ್ಯಾಸಿ ನಾವು ಪ್ರತಿಷ್ಠೆಯನ್ನು ಮಾಡಿದ್ವಿ. ಈಗ ನೀವು ಇಲ್ಲಿ ನೋಡ್ತಿರಬೇಕು. ಇದು ಬಹಳ ವಿಶೇಷವಾದಂಥ ಕ್ಷೇತ್ರ. ಈ ರತ್ನಗಿರಿ ಕ್ಷೇತ್ರದ ಬಗ್ಗೆ ಬ್ರಹ್ಮ ಕಲಶೋತ್ಸವದ ಅಧ್ಯಕ್ಷರಾಗಿರುವಂತಹ ಸಂಪತ್ ಸುವರ್ಣ ಅವರು ಕೂಡ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡಿ ಸರ್. ಈಗ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಸಜ್ಜಾಗಿದೆ ಸನ್ಯಾಸಿ ಗುಳಿಗ ರತ್ನಗಿರಿಯ ಕ್ಷೇತ್ರ? ಸನ್ಯಾಸಿ ಗುಳಿಗ ರತ್ನಗಿರಿ ಕ್ಷೇತ್ರ ಒಂದು ಇತಿಹಾಸ ಪ್ರಸಿದ್ಧವಾದಂಥ ಕ್ಷೇತ್ರ. ಈ ಹಿಂದೆ ಸುಮಾರು 16-17 ವರ್ಷಗಳ ಹಿಂದೆ ಅದು ಪ್ರತಿಷ್ಠೆಯಾಗಿ ಅಲ್ಲಿ ಸಾಕಷ್ಟು ಅವಘಡಗಳು, ತೊಂದರೆಗಳು ಆ ಗ್ರಾಮಸ್ಥರಿಗೆಲ್ಲ ಕಾಣಸಿಗ್ತಿದ್ದವು. ನಂತರದ ದಿವಸಗಳಲ್ಲಿ ಅಲ್ಲಿ ಕಟ್ಟಿ ಯಾವಾಗ ನಾವು ಆ ಗುಳಿಗನನ್ನು ಸನ್ಯಾಸಿಯನ್ನು ಆರಾಧಿಸಲಿಕ್ಕೆ ಶುರು ಮಾಡಿದೆವು, ಆನಂತರ ಸಮಸ್ತ ಗ್ರಾಮಸ್ಥರಿಗೆ ಅವರ ಪರಿವಾರಕ್ಕೆ ಅನುಕೂಲ ಆಗಿದೆ. ಅವರೆಲ್ಲ ನೆಮ್ಮದಿಯಿಂದ ಬಾಳಿ ಬದುಕುವಂತಾಗಿದೆ. ಅವರ ಬದುಕಲ್ಲಿಯೂ ಕೂಡ ಅವರು ಬಹಳಷ್ಟು ಅಭಿವೃದ್ಧಿಯ ಬೆಳಕನ್ನು ಕಂಡಿದ್ದಾರೆ. ಹಾಗಾಗಿ ಸನ್ಯಾಸಿ ಗುಳಿಗನ ಕ್ಷೇತ್ರದ ಬಗ್ಗೆ ನಾವು ಯಾವುದೇ ರೀತಿಯ ಪರಿಚಯ ಮಾಡಬೇಕಾದಂಥ ಅಗತ್ಯ ಇಲ್ಲ. ಸನ್ಯಾಸಿ ಗುಳಿಗನ ಕಾರಣಿಕವೇ ಅಷ್ಟರ ಮಟ್ಟಿಗಿದೆ. ಅವರೇ ಕ್ಷೇತ್ರಕ್ಕೆ ಎಲ್ಲರನ್ನು ಕರ್ಕೊಂಡು ಬರ್ತಾರೆ, ಜೊತೆಗೆ ನಮ್ಮ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡ್ತಾರೆ ಅನ್ನುವಂಥ ನಂಬಿಕೆ ನಮ್ಮೆಲ್ಲರಲ್ಲಿ ಕೂಡ ಇದೆ. ಕಾರ್ಯಕ್ರಮದ ಒಂದು ಕಾನ್ಸೆಪ್ಟ್ ಪರ್ವ ಅಂದರೆ ಏನು? ಪರ್ವ ಅಂದರೆ 2 ಬಗೆಯಲ್ಲಿ ಅರ್ಥವನ್ನು ನಾವು ಕಾಣ್ಬೋದು. ಒಂದು ತುಳುನಾಡಿನಲ್ಲಿ ಒಂದು ದೈವಾರಾಧನೆ, ಭೂತಾರಾಧನೆ, ಒಂದು ಪರ್ವ ಅನ್ನುವಂಥದ್ದೇ ಒಂದಿದೆ. ಮತ್ತೊಂದು ಪರ್ವ ಅಂತ ಹೇಳಿದರೆ ಕನ್ನಡದಲ್ಲಿ ಹಬ್ಬ ಅನ್ನುವಂಥದ್ದು. ಹೀಗೆ ಒಂದು ಕಡೆಯಲ್ಲಿ ನಮಗೆ ದೈವಾರಾಧನೆಯ ಒಂದು ಪರ್ವವೂ ಕೂಡ ಹೌದು, ಮತ್ತೊಂದು ಕಡೆಯಲ್ಲಿ ಪುನರ್ ಪ್ರತಿಷ್ಠೆಯ ಸಂಭ್ರಮ, ಜನರಿಗೆಲ್ಲ ಒಂದು ಹಬ್ಬದ ವಾತಾವರಣ. ಹಾಗಾಗಿ ಪರ್ವ ಅನ್ನುವಂಥ ಒಂದು ಅನ್ವರ್ಥವಾದಂಥ ಒಂದು ನಾಮವನ್ನು ಕೊಟ್ಟಿದ್ದೇವೆ ಈ ಸಮ್ಮೇಳನಕ್ಕೆ. ಈ ಸಮ್ಮೇಳನದ ವಿಶೇಷತೆ ಸಾಮಾನ್ಯವಾಗಿ ಬೇರೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಒಂದಷ್ಟು ಧಾರ್ಮಿಕ ವಿದ್ವಾಂಸರನ್ನು ಅವರನ್ನೆಲ್ಲ ಆಹ್ವಾನಿಸಿ ಯಥಾ ಪ್ರಕಾರ ಸಮಾಜಕ್ಕೆ ಸಂದೇಶವನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದು ಎಲ್ಲ ಕಡೆಗಳಲ್ಲೂ ಆದರೆ ನಾವು ಸ್ವಲ್ಪ ವಿಭಿನ್ನವಾಗಿ ಮಾಡಬೇಕು. ಈ ದೈವಾರಾಧನೆಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮವನ್ನು ಇಡಬೇಕು. ಆ ಮೂಲಕ ಜನಸಾಮಾನ್ಯರಿಗೆ, ಜೊತೆಗೆ ವಿದ್ಯಾರ್ಥಿ ಮಿತ್ರರುಗಳಿಗೆ, ಈ ಮುಂದಿನ ತಲೆಮಾರಿಗೆ ಅನುಕೂಲವಾಗಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು. ದೈವಾರಾಧನೆ ಬಗ್ಗೆ ನಾವು ತಿಳಿಯದಂಥ ಎಷ್ಟೋ ವಿಚಾರಗಳಿವೆ. ಅವುಗಳೆಲ್ಲವನ್ನು ಮುಂದಿನ ತಲೆಮಾರಿಗೆ, ನಮ್ಮ ಮಕ್ಕಳಿಗೆ ತಿಳಿಸಿದರೆ ಅವರಿಗೆ ಆ ಭಯಭಕ್ತಿ ಹುಟ್ಟಿ, ನಂಬಿಕೆ ಹುಟ್ಟಿ, ನಾಳಿನ ದಿವಸಗಳಲ್ಲಿ ಅವರ ಬಾಳು ಕೂಡ ಸಮೃದ್ಧವಾಗುವುದರಲ್ಲಿ ಯಾವುದೇ ಮಾತಿಲ್ಲ. ಬೇರೆ ಬೇರೆ ಹಿರಿಯರು ನಮಗೆ ಹೇಳಿಕೊಟ್ಟಂಥ ಕಟ್ಟುಪಾಡುಗಳಿರ್ಬೋದು, ಸಂಪ್ರದಾಯಗಳಿರ್ಬೋದು, ಆ ದೈವಗಳ ಕಾರಣಿಕವಾಗಿರ್ಬೋದು, ಅದು ನಶಿಸಬಾರ್ದು. ಅದು ಯಾವತ್ತಿಗೂ ಕೂಡ ಮುಂದಿನ ತಲೆಮಾರು ಇವತ್ತಿನ ಆಧುನಿಕ ತಂತ್ರಜ್ಞಾನಗಳಲ್ಲಿ ನಮ್ಮ ಪರಂಪರೆಯನ್ನು, ನಮ್ಮ ಭೂತಕಾಲವನ್ನು ಮರೆಯುವಂಥ ಒಂದು ಕಾಲಘಟ್ಟದಲ್ಲಿ ಅವರಿಗೆಲ್ಲ ಮತ್ತೆ ನೆನಪಿಸುವಂಥ ಕೆಲಸ ಆಗಬೇಕೆನ್ನೋ ನಿಟ್ಟಿನಲ್ಲಿ ಈ ದೈವಾರಾಧನೆಯದೇ ಒಂದು ಸಮ್ಮೇಳನವನ್ನು ಆಯೋಜಿಸಿದ್ದೇವೆ. 27ನೇ ತಾರೀಕಿಗೆ ಉದ್ಘಾಟನೆಗೊಂಡು 2ನೇ ತಾರೀಕಿಗೆ ಸಮಾರೋಪ ಸಮಾರಂಭ ಜರುಗಲಿಕ್ಕಿದೆ. ಆ ಸಮಾರೋಪ ಸಮಾರಂಭದಲ್ಲಿ ಈ 4 ದಿವಸಗಳಲ್ಲಿ ಏನೆಲ್ಲ ವಿಚಾರಗೋಷ್ಠಿಗಳಾಗಿವೆ, ಏನೆಲ್ಲ ನಿಲುವುಗಳನ್ನು, ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ, ಅವೆಲ್ಲವುಗಳನ್ನು ಕೂಡ ಸರ್ಕಾರದ ಮುಂದೆ ನಾವು ಮಂಡಿಸಲಿಕ್ಕಿದ್ದೇವೆ. ಸನ್ಮಾನ್ಯ ಜಿಲ್ಲೆಯ ಎಲ್ಲ ಶಾಸಕರುಗಳನ್ನು ಆಹ್ವಾನಿಸಿ, ಜೊತೆಗೆ ವಿಧಾನಸಭಾ ಸಭಾಧ್ಯಕ್ಷರನ್ನು ಆಹ್ವಾನಿಸಿ, ಸಂಸದರನ್ನು ಆಹ್ವಾನಿಸಿ, ಜೊತೆಗೆ ಕೇಂದ್ರ ಸರ್ಕಾರದ ಸಚಿವರನ್ನು ಆಹ್ವಾನಿಸಿ, ದೈವಾರಾಧನೆಯ ಬಗೆಗೆ ಏನೆಲ್ಲ ನಿಲುವುಗಳಿವೆ ಅವುಗಳನ್ನೆಲ್ಲ ನಾವು ಆ ಸಮಾರೋಪದಲ್ಲಿ ಮಂಡಿಸಿ ಸರ್ಕಾರಕ್ಕೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಲಿಕ್ಕಿದ್ದೇವೆ. ಇದು ಗುರುವಾಯನಕೆರೆಯ ರತ್ನಗಿರಿಯಲ್ಲಿರುವಂತಹ ಸನ್ಯಾಸಿ ಗುಳಿಗನ ಕ್ಷೇತ್ರದ ಕಿರು ಪರಿಚಯ ಮಾಡುವಂತಹ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ನಾಡಿದ್ದು ನಡೆಯುವಂತಹ ವಿಶೇಷ ಕಾರ್ಯಕ್ರಮಗಳ ನೇರ ಪ್ರಸಾರವನ್ನು ಕೂಡ ನೀವು ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ವೀಕ್ಷಣೆ ಮಾಡ್ಬೋದು. ಈ ಸನ್ಯಾಸಿ ಗುಳಿಗನ ಕ್ಷೇತ್ರದ ಐತಿಹ್ಯವನ್ನು ನಿಮಗೆ ಪರಿಚಯಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಈ ಕ್ಷೇತ್ರದಲ್ಲಾಗುವಂತಹ ಜೀರ್ಣೋದ್ಧಾರದ ಪ್ರತಿಯೊಂದು ಅಪ್ಡೇಟ್ಗಳು ನಿಮಗೆ ಕೊಡ್ತಾ ಹೋಗ್ತೇವೆ. ಸುವೀರ್ ಜೈನ್ ಮತ್ತು ಸಂದೀಪ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ರತ್ನಗಿರಿ, ಗುರುವಾಯನಕೆರೆ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್,
ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.